ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಯೇಸುವೆ ಮಹಿಮೆ. ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಈ ಭೂಮಿ ಆಕಾಶ ಒಂದು ವೇಳೆ ಅಳಿದು ಹೋದರೂ ದೇವರ ಬಾಯಿಂದ ಬಂದಂಥ ಮಾತುಗಳು ಶಾಶ್ವತವಾಗಿ ಉಳಿಯುವಂಥದ್ದಾಗಿದೆ. ಆದ್ದರಿಂದ ಈ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ನಾವು ದೇವರ ವಾಕ್ಯದ ಕಡೆಗೆ ನಮ್ಮ ಹೃದಯಗಳನ್ನು ತಿರುಗಿಸಿಕೊಳ್ಬೇಕು. ಆ ವಾಕ್ಯಗಳು ನಮ್ಮ ಜೀವಿತವನ್ನು ಉದ್ಧರಿಸುವಂಥದ್ದಾಗಿದೆ. ಆ ವಾಕ್ಯಗಳನ್ನು ಆಲಿಸಲು ಹೋಗುತ್ತಿರುವ ನಾವು 1-2-3 ನಿಮಿಷಗಳು ಆ ಪರಿಶುದ್ಧವಾದ ದೇವನ ಸಾನ್ನಿಧ್ಯವನ್ನು ಅನುಭವಿಸುತ್ತಾ ದಾಹಗೊಂಡವರಾಗಿ ಕೇಳಿಕೊಳ್ಳೋಣ. ಅವರಲ್ಲಿ ಇನ್ನೂ ಹೆಚ್ಚಾಗಿ ಯೇಸುವೇ ನೀವೇ ಬೇಕು, ಅಂದರೆ ನಿಮ್ಮ ವಾಕ್ಯ ಬೇಕು ಎಂಬುದಾಗಿ ಅವರನ್ನು ಕೇಳಿಕೊಳ್ಳೋಣ. ಪ್ರಿಯರೇ, ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿಮ್ಮ ವಾಕ್ಯ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ. ಏಸಪ್ಪ 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 ಏಸಪ್ಪ. ಜೀವಾದ ವಾಕ್ಯವು ನಿನ್ನಲ್ಲುಂಟು ದೇವ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಜೀವದ ವಾಕ್ಯವು ನಿನ್ನಲ್ಲುಂಟು ದೇವ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವ, ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡುವೆ. ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವ, ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡಲು. ಏಸಪ್ಪ 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 ನನ್ನಪ್ಪ ನನ್ನಪ್ಪ. ಏಸಪ್ಪ 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 ನನ್ನಪ್ಪ. ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿಮ್ಮ ವಾಕ್ಯ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ. Praise the Lord. Hallelujah. Praise the Lord. Hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ,
ಈ ವೇಳೆಯಲ್ಲಿ ದೇವರ ವಾಕ್ಯವನ್ನು ಆಲಿಸಲು ಯೇಸುವಿನ ಮುದ್ದಾದ ನಾಮದಲ್ಲಿ ನಾನು ನಿಮ್ಮನ್ನು ಸ್ವಾಗತಿಸುತ್ತೇನೆ. ನಾವು ಈ ಸ್ವಲ್ಪ ಸಮಯ ದೇವರ ವಾಕ್ಯದ ಬಗ್ಗೆ ನಾವು ಸ್ವಲ್ಪ ಧ್ಯಾನ ಮಾಡೋಣ. ಮಾರ್ಕನ ಶುಭ ಸಂದೇಶದಲ್ಲಿ 12ನೇ ಅಧ್ಯಾಯದಲ್ಲಿ 24ನೇ ವಾಕ್ಯವನ್ನು ನಾವು ಸ್ವಲ್ಪ ಧ್ಯಾನ ಮಾಡೋಣ. ಮಾರ್ಕನ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 24 ನಾವು ಧ್ಯಾನ ಮಾಡೋಣ. ಯೇಸು ಸ್ವಾಮಿ ಅಲ್ಲಿ ಒಂದು ಸುಂದರವಾದಂಥ ವಚನವನ್ನು ಅಲ್ಲಿ ಪ್ರಶ್ನೆ ಕೇಳಿದಂಥ ಫರಿಸಾಯರಿಗೆ ಉತ್ತರವನ್ನು ಕೊಡುತ್ತಾ ಹೀಗೆ ಹೇಳುತ್ತಾರೆ, ಅದಕ್ಕೆ ಯೇಸು, ನಿಮ್ಮದು ಎಂತಹ ತಪ್ಪು ಅಭಿಪ್ರಾಯ, ಪವಿತ್ರ ಗ್ರಂಥವನ್ನಾಗಲಿ ದೇವರ ಶಕ್ತಿಯನ್ನಾಗಲಿ ನೀವು ಅರ್ಥ ಮಾಡಿಕೊಂಡಿಲ್ಲ. ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ಇವತ್ತು ಈ ಲೋಕದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಆನಂದ ಇಲ್ಲ, ಶಾಂತಿ ಇಲ್ಲ, ಸಮಾಧಾನವಿಲ್ಲ. ಕಾರಣ ದೇವರ ವಾಕ್ಯದ ಶಕ್ತಿ ಅಥವಾ ಆ ಸತ್ಯದ ಅರಿವು, ದೇವರ ವಾಕ್ಯದಲ್ಲಿರುವ ಶಕ್ತಿಯ ಅರಿವು ಇಲ್ಲದ ಕಾರಣ ಮನುಷ್ಯನಿವತ್ತು ಸೋಲಿನಲ್ಲಿ, ನಿರಾಶೆಯಲ್ಲಿ ಬದುಕುತ್ತಿದ್ದಾನೆ. ಇಲ್ಲಿ ಅದನ್ನೇ ಯೇಸು ಹೇಳ್ತಿದ್ದಾರೆ, ನಿಮಗೆ ಪವಿತ್ರ ಗ್ರಂಥ ಗೊತ್ತಾಗಲಿಲ್ಲ, ಪವಿತ್ರ ಗ್ರಂಥದಲ್ಲಿ ಬರೆದಂಥ ವಚನಗಳು ನಿಮಗೆ ಅರ್ಥವಾಗಲಿಲ್ಲ. ಆದ್ದರಿಂದಲೇ ನಿಮ್ಮದು ತಪ್ಪು ಅಭಿಪ್ರಾಯ ನಿಮ್ಮಲ್ಲಿದೆ ಎಂಬುದಾಗಿ ಯೇಸು ಹೇಳ್ತಾರೆ. ಇವತ್ತು ಕ್ರೈಸ್ತ ಮಕ್ಕಳಾಗಿ ಬದುಕುತ್ತಿರುವ ಅನೇಕ ಮಕ್ಕಳಲ್ಲಿ ಈ ವಾಕ್ಯದ ಅರಿವು ಇಲ್ಲದ ಕಾರಣವಾಗಿದೆ ನಮ್ಮಲ್ಲಿ ಅನೇಕ ಸಮಸ್ಯೆಗಳು. ಆದ್ದರಿಂದ ನಮ್ಮ ಜೀವಿತದಲ್ಲಿ ನಾವು ಹೆಚ್ಚು ಆಸಕ್ತಿಯನ್ನು ವಹಿಸಬೇಕಾದದ್ದು ದೇವರ ವಾಕ್ಯಗಳಿಗಾಗಿ, ದೇವರ ವಚನಗಳಿಗಾಗಿ. ಯಾಕೆಂದರೆ ದೇವರ ವಾಕ್ಯಗಳಲ್ಲಿ ದೇವರ ಶಕ್ತಿ ಇದೆ. ಪ್ರೀತಿಯ ಸಹೋದರ ಸಹೋದರಿ, ನಾವು ಯವನನ ಶುಭ ಸಂದೇಶವನ್ನು ನಾವು ಓದುವಾಗ 6ನೇ ಅಧ್ಯಾಯದಲ್ಲಿ 63ನೇ ವಾಕ್ಯದಲ್ಲಿ ನಾವು ಯೇಸುವಿನ ಮಾತುಗಳನ್ನು ಆಲಿಸಿದ್ದೇ ಆದರೆ ಅಲ್ಲಿ ನಾವು ನೋಡ್ತೇವೆ, ಯೇಸು ಹೇಳ್ತಾರೆ, ನರಮನುಷ್ಯನಿಂದ ಏನೂ ಆಗದು, ಯಾವುದೂ ಸಾಧ್ಯವಿಲ್ಲ. ಆದರೆ ನಾನು ಆಡಿದ ಮಾತುಗಳು ಅಥವಾ ನಾನಾಡುವ ಮಾತುಗಳು ನಿಮಗೆ ದೇವರ ಆತ್ಮವನ್ನು ತರುತ್ತದೆ ಎಂಬುದಾಗಿ ಯೇಸು ಕ್ರಿಸ್ತರು ಅಲ್ಲಿ ಬೋಧಿಸುತ್ತಾರೆ, ಹೇಳುತ್ತಾರೆ. ಮನುಷ್ಯನ ಮಾತುಗಳಿಂದ ಏನೂ ಸಾಧ್ಯವಿಲ್ಲ. ಆದರೆ ದೇವರ ಮಾತುಗಳು ಅಂದರೆ ನಾನಾಡುವ ಮಾತುಗಳು ನಿಮಗೆ ದೇವರ ಆತ್ಮವನ್ನು, ದೇವರ ಶಕ್ತಿಯನ್ನು ತರುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ನೀವು ಬೈಬಲ್ ಗ್ರಂಥವನ್ನು ಸ್ವಲ್ಪ ಧ್ಯಾನಿಸಿ ನೋಡಿದ್ದೇ ಆದರೆ, ಒಂದೊಂದು ವಾಕ್ಯಗಳನ್ನು ಧ್ಯಾನಿಸಿದ್ದೇ ಆದರೆ, ಅನೇಕ ಘಟನೆಗಳನ್ನು ನೀವು ಅಲ್ಲಿ ನೋಡಿದ್ದೇ ಆದರೆ ಅಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ, ಅನೇಕ ವ್ಯಕ್ತಿಗಳ ಜೀವನ ದೇವರ ವಾಕ್ಯದಿಂದ ಬದಲಾವಣೆಯಾಗಿರುವುದನ್ನು ನಾವು ಕಾಣ್ತೇವೆ. ಆದ್ದರಿಂದಲೇ ಯೇಸು ಹೇಳಿದ್ದು, ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯದ ಶಕ್ತಿಯನ್ನು, ಆ ವಾಕ್ಯದಲ್ಲಿರುವ ಪವಿತ್ರಾತ್ಮನ ಬಲವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ದೇವರು ಹೇಳಿದರು, ಅಲ್ಲಿ ಯೇಸು ಪ್ರಭು ಹೇಳಿದರು. ಅದನ್ನೇ ಅವರು ಪುನರಾವರ್ತಿಸಿ ಯವನನ ಶುಭ ಸಂದೇಶದಲ್ಲಿ ಹೇಳಿದ್ದು, ನಾನಾಡಿದ ಮಾತುಗಳಲ್ಲಿ ದೇವರ ಶಕ್ತಿ ಇದೆ, ಅಂದರೆ ಪವಿತ್ರಾತ್ಮನ ಶಕ್ತಿ ಇದೆ. ಪ್ರಿಯ ಸಹೋದರ ಸಹೋದರಿ, ಯಾವಾಗ ನೀವು ದೇವರ ವಾಕ್ಯಗಳನ್ನು ನಿಮ್ಮ ಈ ಕಿವಿಗಳ ಮುಖಾಂತರ ಅಥವಾ ಹೃದಯದಲ್ಲಿ ನೀವು ಆ ವಾಕ್ಯಗಳನ್ನು ರಿಸೀವ್ ಮಾಡಿಕೊಂಡು ನಿಮ್ಮ ಹೃದಯದಲ್ಲಿ ಆ ವಾಕ್ಯಗಳನ್ನು ಧ್ಯಾನಿಸ್ತೀರೋ, ಆಗ ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯದಲ್ಲಿರುವ ಶಕ್ತಿಯನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಾಂದರೆ ಖಂಡಿತವಾಗಲೂ ಸಾಧ್ಯವಿಲ್ಲ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಎಷ್ಟೋ ಮಂದಿ ಸಾಂಪ್ರದಾಯಿಕವಾಗಿ ಪ್ರಾರ್ಥನೆಗಳನ್ನು ಮಾಡ್ತಿದ್ದಾರೆ. ಎಷ್ಟೋ ವ್ಯಕ್ತಿಗಳು ವರ್ಷಾನುಗಟ್ಟಲೆ ಪ್ರಾರ್ಥನೆಗಳನ್ನು ಮಾಡ್ತಿದ್ದಾರೆ. ಎಷ್ಟೋ ಪೂಜೆ ಪುರಸ್ಕಾರಗಳನ್ನು ಮಾಡ್ತಿದ್ದಾರೆ. ಪ್ರಿಯರೇ, ಅವರಲ್ಲಿ ನೀವು ವಿಚಾರಿಸಿ ನೋಡಿ, ಅನೇಕ ಮಕ್ಕಳಲ್ಲಿ ಶಾಂತಿ ಇಲ್ಲ, ಅನೇಕ ಮಕ್ಕಳಲ್ಲಿ ಜಿಗುಪ್ಸೆ,
ಅನೇಕ ಮಕ್ಕಳಲ್ಲಿ ಬದುಕುವ ಒಂದು ಆಸೆಯನ್ನು ತೊರೆದು ಜೀವಿಸುತ್ತಿದ್ದಾರೆ. ಕಾರಣ ಏನು? ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ, ಅವರು ಬಲಿಪೂಜೆಗಳಲ್ಲಿ ಭಾಗವಹಿಸ್ತಿದ್ದಾರೆ. ಅಂದರೆ ಇದರಿಂದ ಬಲಿಪೂಜೆಯಲ್ಲಿ ಭಾಗವಹಿಸುವುದರಿಂದ, ಪ್ರಾರ್ಥನೆಗಳಿಂದ ಏನು ಸಿಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ದೇವರ ವಾಕ್ಯದ ಅರಿವಿಲ್ಲದೆ, ಆ ವಾಕ್ಯದಲ್ಲಿರುವ ಶಕ್ತಿಯ ಅರಿವಿಲ್ಲದೆ, ಆ ವಾಕ್ಯ ಅವರಿಗೆ ಅರ್ಥವಾಗದೆ ಅವರು ಸಾಂಪ್ರದಾಯಿಕವಾಗಿ ಮಾಡುವ ಪ್ರಾರ್ಥನೆಗಳು ವ್ಯರ್ಥ ಅಂತ ನಾನು ಹೇಳಕ್ಕೆ ಬರ್ತಾ ಇದ್ದೀನಿ. ಏಕೆಂದರೆ ದೇವರ ವಾಕ್ಯದಲ್ಲಿ ದೇವರ ಶಕ್ತಿ ಇದೆ. ಅದನ್ನು ನೀನು ನಂಬಿದಾಗ, ಆ ವಾಕ್ಯವನ್ನು ನಂಬಿದಾಗ, ಆ ವಾಕ್ಯ ನಿನ್ನ ಜೀವಿತದಲ್ಲಿ ಕಾರ್ಯ ಆಗಲೇಬೇಕು. ಪ್ರಿಯ ಸಹೋದರ ಸಹೋದರಿ, ಅದು ಹಾಗೆ ಆಗತ್ತೆ. ಆಗಲಿಲ್ಲ ಅಂದರೆ ಅಲ್ಲಿ ದೇವರ ವಾಕ್ಯ ಸುಳ್ಳಾಗೋದಿಲ್ಲ. ಬದಲಾಗಿ ನನ್ನಲ್ಲೇನೋ ಕೊರತೆ ಇದೆ ಅಂತೇಳಿ ನಾನು ತಗೊಳ್ಬೇಕು. ಯಾಕೆಂದರೆ ದೇವರ ವಾಕ್ಯ 100% ಗ್ಯಾರಂಟಿ. ಏಕೆಂದರೆ ದೇವರ ವಾಕ್ಯ ಅಂದರೆ ಯೇಸು ಕ್ರಿಸ್ತರೇ ಆಗಿದ್ದಾರೆ, ಯೇಸು ಪ್ರಭುವೇ ಆಗಿದ್ದಾರೆ. ಆ ಯೇಸು ಪ್ರಭು ಇಂದಿಗೂ ಜೀವಿಸುವ ದೇವರಾಗಿದ್ದಾರೆ. ಏಕೆಂದರೆ 13:8 ದೇವರ ವಾಕ್ಯ ಹೇಳ್ತದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ, ಯೇಸು ಕ್ರಿಸ್ತರು ನೆನ್ನೆ ಇದ್ದ ಹಾಗೆ ಈಗಲೂ ನಾಳೆಯೂ ಜೀವಿಸುವ ದೇವರಾಗಿದ್ದಾರೆ. ಇಂದು, ನೆನ್ನೆ, ನಾಳೆ ಜೀವಿಸುವ ದೇವರು ನೆನ್ನೆ ಮಾಡಿದ ಕಾರ್ಯವನ್ನು ನಾಳೆಯೂ ಇಂದು ಮಾಡುವ ದೇವರಾಗಿದ್ದಾರೆ. ಏಕೆಂದರೆ ಅವರು ಇಂದಿಗೂ ಕೂಡ ಜೀವಂತರಾಗಿದ್ದಾರೆ. ವಚನದ ಮುಖಾಂತರವಾಗಿ ಆತ್ಮಸ್ವರೂಪರಾಗಿ ಇಂದಿಗೂ ಜೀವಂತವಾಗಿದ್ದಾರೆ. ಆದುದರಿಂದ ಇಲ್ಲಿ ನಾವು ಧ್ಯಾನಿಸಬೇಕಾದದ್ದು ದೇವರ ವಾಕ್ಯಗಳನ್ನಾಗಿದೆ, ದೇವರ ವಚನಗಳನ್ನಾಗಿದೆ. ಅವರ ವಚನದಲ್ಲಿರುವಂಥ ಶಕ್ತಿ ನಮ್ಮ ಶರೀರದಲ್ಲಿ, ನಮ್ಮ ಆತ್ಮದಲ್ಲಿ ಕ್ರಿಯೆ ಮಾಡಬೇಕಾದ್ರೆ ಆ ವಾಕ್ಯವನ್ನು ನಾನು ನಂಬಬೇಕಾಗಿದೆ. ಅದು ಯಾವ ರೀತಿ ಕ್ರಿಯೆ ಮಾಡ್ತದೆ ಅದು ನಮ್ಮ ಸ್ವಂತ ಅನುಭವದಿಂದ ನಾವು ತಿಳ್ಕೋಬೇಕು. ಆಗ ವಿಶ್ವಾಸ ಹೆಚ್ಚುತ್ತದೆ ಆ ದೇವರ ವಾಕ್ಯದಲ್ಲಿ. ಪ್ರಿಯ ಸಹೋದರ ಸಹೋದರಿ, ಇದಕ್ಕೆ ಉತ್ತರವಾಗಿ ಯೇಸುಕ್ರಿಸ್ತರು ಯೆಶಾಯನ ಗ್ರಂಥದ ಮುಖಾಂತರ, ಒಂದು ಘಟನೆಯ ಮುಖಾಂತರ ನಮಗೆ ದೇವರ ಮಾತಿನಲ್ಲಿ ಎಷ್ಟು ಪವರ್ ಇದೆ, ಎಷ್ಟು ಶಕ್ತಿ ಇದೆ ಅಂತೇಳಿ ಅವರು ನಮಗೆ ತಿಳಿಯಪಡಿಸ್ತಾರೆ. ನಾವು ನೋಡ್ತೇವೆ 55ನೇ ಯೆಶಾಯನ ಗ್ರಂಥ 55ನೇ ಅಧ್ಯಾಯ ಅಲ್ಲಿ 11ನೇ ವಾಕ್ಯವನ್ನು 10-11ನೇ ವಾಕ್ಯವನ್ನು ನಾವು ನೋಡುವಾಗ ತುಂಬ ಸುಂದರವಾದಂತಹ ಒಂದು ವಾಕ್ಯ ಅಲ್ಲಿ ನೋಡ್ತೇವೆ. ನಾನು ಓದ್ತೇನೆ. 55ನೇ ಅಧ್ಯಾಯ. ಮಳೆಯು ಹಿಮವು ಆಕಾಶ ಮಂಡಲದಿಂದಿಳಿದು ಬಂದು ತೋಯಿಸಿ ಹಸಿರುಗೊಳಿಸಿ ಉಲುಸು ಮಾಡುತ್ತವೆ ಭೂಮಿಯನ್ನು. ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ಆಹಾರ ಒದಗಿಸದೆ ಹಿಂದಿರುಗಿ ಬರುವುದಿಲ್ಲ, ಅವು ಸುಮ್ಮನೆ ಬಂದಲ್ಲಿಗೆ. ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ವಾಕ್ಯದಲ್ಲಿ ನೀವು ಸ್ವಲ್ಪ ಧ್ಯಾನ ಮಾಡಿ ನೋಡಿ. ಮಳೆಯು ಹಿಮವು ಆಕಾಶದಿಂದಿಳಿದು ಬಂದು ತೋಯಿಸುತ್ತದೆ ಈ ಭೂಮಿಯನ್ನು. ನೋಡಿ, ಈಗ ಮಳೆ ಆಕಾಶದಿಂದ ಬಿದ್ದಾಗ ಅದು ಭೂಮಿಗೆ ಬೀಳದೆ ಹಾಗೆ ಹೋಗೋದಿಲ್ಲ. ಈಗ ಆಕಾಶದಿಂದ ಬಂದ ಮಳೆ ಆ ಭೂಮಿಯನ್ನು ತೋಯಿಸುತ್ತದೆ, ಅಂದರೆ ಆ ಭೂಮಿಯನ್ನು ಹಸಿ ಮಾಡುತ್ತದೆ, ಹದವಾಗಿ ಮಾರ್ಪಡಿಸುತ್ತದೆ. ಹದವಾಗಿ ಮಾರ್ಪಟ್ಟಂತಹ ಆ ಒಂದು ಭೂಮಿಯಲ್ಲಿ ಬಿತ್ತಿದಂಥ ಬೀಜ ಅದು ಫಲವನ್ನು ಕೊಡುತ್ತದೆ. ಆ ಫಲವನ್ನು ನಾವು ನಮ್ಮ ಜೀವಿತದಲ್ಲಿ ಉಪಯೋಗಿಸಲಿಕ್ಕೆ ಸಾಧ್ಯವಾಗ್ತದೆ. ಇದನ್ನು ಒಂದು ಘಟನೆಯಾಗಿ ದೇವರು ಹೇಳ್ತಿದ್ದಾರೆ. ಆಕಾಶದಿಂದ ಇಳಿದು ಬಂದಂತಹ ಆ ಮಳೆ ಅಥವಾ ಹಿಮ ಹೇಗೆ ಒಂದು ಭೂಮಿಯನ್ನು ಹಸನು ಮಾಡುತ್ತದೋ ಅಥವಾ ಸಮೃದ್ಧಿ ಮಾಡುತ್ತದೋ, ಅದೇ ರೀತಿ ಪ್ರಿಯ ಸಹೋದರ ಸಹೋದರಿ, ಆ ಮಳೆ, ಬಿದ್ದ ಮಳೆ ಹೇಗೆ ಭೂಮಿಗೆ ಬೀಳದೆ ವಾಪಸ್ ಅದು ಹಾಗೆ ಹೋಗುವುದಿಲ್ಲವೋ ಅದೇ ರೀತಿ ಕೇಳಿಸ್ಕೊಳ್ಳಿ, ಅದೇ ರೀತಿ ಅಂತೆಯೇ ನನ್ನ ಬಾಯಿಂದ ಹೊರಡುವ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸದ ಹೊರತು, ನನ್ನ ಉದ್ದೇಶವನ್ನು ಕೈಗೂಡಿಸದ ಹೊರತು ನನ್ನ ಬಳಿಗೆ ವ್ಯರ್ಥವಾಗಿ ಹಿಂದಿರುಗದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ದೇವರು ಹೇಗೆ ಈ ಒಂದು ಕಾರ್ಯದ ಮುಖಾಂತರ ನಮಗೆ ಅವರ ಮಾತಿನಲ್ಲಿ ಎಷ್ಟು ಶಕ್ತಿ ಇದೆ, ಎಷ್ಟು ಪವರ್ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಮಳೆ ಹೇಗೆ ಭೂಮಿಗೆ ಬೀಳದೆ ಅದು ಹಾಗೆ ಹೋಗೋದಿಲ್ಲವೋ ಅದೇ ರೀತಿ
ನನ್ನ ಬಾಯಿಂದ, ದೇವರ ಬಾಯಿಂದ ಹೊರಟಂಥ ಆ ಮಾತುಗಳು ಅವರ ಆ ವಾಕ್ಯದಲ್ಲಿರುವಂಥ ಇಷ್ಟಾರ್ಥವನ್ನು ನೆರವೇರಿಸದೆ ಅವುಗಳು ಮರಳಿ ಹೋಗುವುದಿಲ್ಲ, ಆ ಮಾತುಗಳು ಮರಳಿ ವಾಪಸ್ ಹೋಗುವುದಿಲ್ಲ ಮತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅಂದರೆ ಪ್ರಿಯ ಸಹೋದರ ಸಹೋದರಿ, ಆ ದೇವರ ಬಾಯಿಂದ ಹೊರಟಂಥ ಒಂದೊಂದು ಮಾತುಗಳಲ್ಲಿ ದೇವರ ಆತ್ಮನ ಶಕ್ತಿ ಇದೆ. ಅದು ಕ್ರಿಯೆ ಮಾಡದೆ ಮರಳಿ ವಾಪಸ್ ಹೋಗೋದಿಲ್ಲ. ಆದರೆ ಇದರ ಅರಿವಿಲ್ಲದೆ ನಾವು ನಮ್ಮ ಜೀವಿತದಲ್ಲಿ ಈ ವಾಕ್ಯಗಳ ಅರಿವಿಲ್ಲದೆ ನಾವು ಬದುಕ್ತಾ ಇದ್ದೇವೆ. ಅದಕ್ಕೆ ಯೇಸು ಹೇಳಿದ್ದು 12:24 ನಿಮ್ಮದು ಎಂಥ ತಪ್ಪು ಅಭಿಪ್ರಾಯ, ನೀವು ಪವಿತ್ರ ಗ್ರಂಥದ ವಾಕ್ಯಗಳನ್ನು ನೀವು ಅರ್ಥ ಮಾಡಿಕೊಂಡಿದ್ದರೆ ನೀವು ಜಯಭರಿತವಾದ ಕ್ರಿಸ್ತೀಯ ಜೀವನವನ್ನು ಜೀವಿಸಬಹುದಾಗಿತ್ತು. ಈ ವಾಕ್ಯಗಳ ಅರಿವು ನಿಮಗಾಗಿದ್ದರೆ ನೀವು ಯಾವಾಗಲೂ ನಿಮ್ಮ ಹೃದಯದಲ್ಲಿ ಆನಂದದಲ್ಲಿ ಬದುಕಬೇಕಾಗಿತ್ತು ಅಂತ ಹೇಳಿ ಅಲ್ಲಿ ಯೇಸು ಹೇಳ್ತಿದ್ದಾರೆ. ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ದೇವರ ಬಾಯಿಂದ ಹೊರಟಂಥ ಪ್ರತಿಯೊಂದು ಮಾತುಗಳು ಆ ವಾಕ್ಯದಲ್ಲಿರುವ ಇಷ್ಟಾರ್ಥವನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸುತ್ತದೆ. ಯಾವಾಗ ಅಂದರೆ ನೀವು ಕೇಳಿಸಿಕೊಳ್ತೀರ, ಯಾವಾಗ ಒಂದು ಚಾನಲ್ ಮುಖಾಂತರ, ಒಂದು ಮಾಧ್ಯಮದ ಮುಖಾಂತರ, ಅಥವಾ ಯಾರಾದರೂ ಬೋಧನೆ ಮಾಡುವ ಫಾದರ್ಗಳ ಮುಖಾಂತರ, ಬ್ರದರ್ಗಳ ಮುಖಾಂತರ, ಸಿಸ್ಟರ್ಸ್ಗಳ ಮುಖಾಂತರ, ಅಥವಾ ಈ ಒಂದು TV ಮಾಧ್ಯಮಗಳ ಮುಖಾಂತರವಾಗಿ. ನೋಡಿ, ಈಗ ನಾನು ದೇವರ ವಾಕ್ಯವನ್ನು ಹೇಳ್ತಾ ಇದ್ದೇನೆ. ಈ ವಾಕ್ಯಗಳನ್ನು ನೀವು ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡು ಆ ವಾಕ್ಯದಲ್ಲಿ ಏನು ಶಕ್ತಿ ಇದೆ, ಯಾರ ಶಕ್ತಿ ಇದೆ, ಆ ವಾಕ್ಯ ಯಾರಾಗಿದ್ದಾರೆ, ಆ ವಾಕ್ಯದಲ್ಲಿ ಇರುವ ಫಲ ಏನು ಎಂಬುದಾಗಿ ನೀವು ಧ್ಯಾನ ಮಾಡಿ ಅದನ್ನು ತಿಳ್ಕೊಂಡ್ರೆ, ಅದನ್ನು ಗ್ರಹಿಸ್ಕೊಂಡ್ರೆ, ಆಗ ಆ ವಾಕ್ಯದಲ್ಲಿರುವಂಥ ಆ ಶಕ್ತಿಯನ್ನು, ಆ ಫಲವನ್ನು ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಂದ್ರೆ ಇಲ್ಲ ಪ್ರಿಯರೇ, ಇಲ್ಲಂದ್ರೆ ಇಲ್ಲ. ಯಾರು ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ತಾರೋ ಅವರಿಗೆ ಮಾತ್ರವೇ ಆ ವಾಕ್ಯದಲ್ಲಿರುವ ಫಲವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಎಲ್ರಿಗೂ ಸಾಧ್ಯವಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ಈಗ ಉದಾಹರಣೆಗೆ ಆದಿಯಲ್ಲಿ ದೇವರು ನಾವು ನೋಡ್ತೇವೆ, ಆದಿಕಾಂಡ 1ನೇ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಬೆಳಕಾಗಲಿ ಎಂಬುದಾಗಿ ಹೇಳಿದಾಗ ಅವರ ಬಾಯಿಂದ ಹೊರಟಂಥ ಆ ಮಾತು ನೀರಾಕಾರವಾಗಿದ್ದಂತಹ, ಕತ್ತಲೆ ಕವಿದಂಥ ಆ ಭಾಗದಲ್ಲಿ ಬೆಳಕಾಗಲಿ ಎಂದಂತಹ ಆ ಮಾತು ಅಲ್ಲಿ ಕ್ರಿಯೆ ಮಾಡೋದನ್ನು ನಾವು ನೋಡ್ತೇವೆ. ಆ ಮಾತು ಕೇಳಿದ ತಕ್ಷಣ ಅಲ್ಲಿ ಬೆಳಕುಂಟಾಗ್ತದೆ. ಅಂದರೆ ಅವರ ಬಾಯಿಂದ ಹೊರಟಂಥ ಮಾತು ಅವರು ಯಾವುದಕ್ಕಾಗಿ ಹೇಳಿದ್ರೋ, ಯಾವುದನ್ನು ಹೇಳಿದ್ರೋ ಅದು ಅಲ್ಲಿ ಕ್ರಿಯೆ ಮಾಡೋದನ್ನು ನಾವು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿ, ಈ ಬೈಬಲ್ ಗ್ರಂಥದಲ್ಲಿ ಅನೇಕ ವಾಗ್ದಾನಗಳನ್ನು, ದೇವರಾಡಿದ ಪ್ರತಿಯೊಂದು ಮಾತುಗಳನ್ನು ಈ ಬೈಬಲ್ ಗ್ರಂಥದಲ್ಲಿ ಬರೆಯಲಾಗಿದೆ. ಇಲ್ಲಿ ಬರೆದಂಥ ಪ್ರತಿಯೊಂದು ವಾಕ್ಯಗಳು ದೇವದೂತರಿಗಲ್ಲ, ಈ ಭೂಲೋಕದಲ್ಲಿ ಜೀವಿಸುತ್ತಿರುವ ನನಗೂ ಮತ್ತು ನಿಮಗಾಗಿದೆ. ಈ ಭೂಲೋಕದಲ್ಲಿ ಜೀವಿಸುತ್ತಿರುವ ನನಗೂ ಮತ್ತು ನಿಮಗಾಗಿದೆ ಈ ದೇವರ ವಾಕ್ಯಗಳು. ಈ ದೇವರ ವಾಕ್ಯಗಳ ಶಕ್ತಿಯನ್ನು ಯಾವತ್ತು ನಾನು ಮತ್ತು ನೀವು ಅರ್ಥ ಮಾಡ್ಕೊಳ್ತೇವೆಯೋ ಆಗ ಮಾತ್ರವೇ ನಾವು ಹೃದಯದಲ್ಲಿ ಆನಂದವನ್ನು, ಸಂತೋಷವನ್ನು, ಸಮಾಧಾನವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಇವತ್ತು ಈ ಒಂದು ವಾಕ್ಯದಲ್ಲಿರುವ ಶಕ್ತಿಯನ್ನು ಅರಿಯದೆ ಜೀವಿಸುತ್ತಿರುವುದರಿಂದಲೇ ನಮ್ಮ ಜೀವನಗಳು ಯೇಸು ಇಷ್ಟದಂತೆ, ತಂದೆ ದೇವರ ಚಿತ್ತದಂತೆ ನಾವು ನಮ್ಮ ಜೀವನಗಳನ್ನು ಜೀವಿಸಲು ಸಾಧ್ಯವಾಗುತ್ತಿಲ್ಲ. ಯಾವಾಗ ಈ ಒಂದು ದೇವರ ವಾಕ್ಯದಲ್ಲಿ ದೇವರ ಶಕ್ತಿ ಇದೆ, ದೇವರ ಮಾತುಗಳಲ್ಲಿ ದೇವರ ಪವಿತ್ರಾತ್ಮರಿದ್ದಾರೆ, ಆ ವಾಕ್ಯವೇ ಯೇಸುವಾಗಿದ್ದಾರೆ, ಆ ವಾಕ್ಯವನ್ನು ನಾನು ರಿಸೀವ್ ಮಾಡಿಕೊಂಡಾಗ, ಆ ವಾಕ್ಯವನ್ನು ನನ್ನ ಜೀವಿತಕ್ಕೆ ನಾನು ಸ್ವೀಕಾರ ಮಾಡಿದಾಗ, ಆ ವಾಕ್ಯಗಳನ್ನು ನಂಬಿದಾಗ ಅದರಲ್ಲಿರ್ತಕ್ಕಂಥ ಫಲವನ್ನು ನಾನು ಅನುಭವಿಸ್ತೇನಂತೇಳಿ ಯಾವತ್ತೂ ನನ್ನ ಜೀವಿತದಲ್ಲಿ ನಾನು ಭರವಸೆ ಇಡ್ತೇನೆಯೋ, ಯಾವತ್ತು ನಾನು ನಂಬುತ್ತೇನೆಯೋ, ಆವತ್ತು ನನ್ನ ಜೀವಿತದಲ್ಲಿ, ನನ್ನ ಹೃದಯದಲ್ಲಿ ಕತ್ತಲೆ ಇದ್ದರೆ ಅಲ್ಲಿ ಬೆಳಕನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಆ ದೇವರ ಪ್ರಸನ್ನತೆಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ.
ಆ ದೇವರ ಮಹತ್ ಕಾರ್ಯಗಳನ್ನು ನನ್ನ ಹೃದಯದಲ್ಲಿ, ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ನಾನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಯಾವ ರೀತಿ ದೇವರ ವಾಕ್ಯ ಬೆಳಕಾಗಲಿ ಅಂದಾಗ ಅದು ಕಾರ್ಯ ಮಾಡದೆ ವಾಪಸ್ಸು ಬಂದಿಲ್ಲವೋ, ಅದೇ ರೀತಿ ನಮ್ಮ ಜೀವನದಲ್ಲಿ ಈ ವಾಕ್ಯಗಳನ್ನು ಯಾರಾದರೂ ಬೋಧಿಸುವಾಗ ಅಥವಾ ನೀವೇ ಬೈಬಲಲ್ಲಿ ಓದುವಾಗ ಆ ವಾಕ್ಯಗಳನ್ನು ನೀವು ನನಗೆ ಅಂತೇಳಿ ನೀವು ಸ್ವೀಕಾರ ಮಾಡಿದಾಗ ಆ ವಾಕ್ಯದಲ್ಲಿರುವ ಶಕ್ತಿಯನ್ನು ನೀವು ಅನುಭವಿಸ್ತೀರಿ. ಪ್ರಿಯ ಸಹೋದರ ಸಹೋದರಿ, ಆ ವಾಕ್ಯದಲ್ಲಿರುವ ಶಕ್ತಿಯನ್ನು ನೀವು ಖಂಡಿತವಾಗ್ಲೂ ಅನುಭವಿಸ್ತೀರಿ. ಇವತ್ತು ನಮಗೆ ಬೇಕಾದದ್ದು ಆ ದೇವರ ವಾಕ್ಯದಲ್ಲಿ ವಿಶ್ವಾಸ. ನಮಗೆ ಬೇಕಾದದ್ದು ದೇವರ ವಾಕ್ಯದಲ್ಲಿ ವಿಶ್ವಾಸ. ನಾವು ಅನೇಕ ಅದ್ಭುತ ಕಾರ್ಯಗಳಲ್ಲಿ ವಿಶ್ವಾಸ ಇಡ್ತೇವೆ, ಅನೇಕ ವಿಷಯಗಳಲ್ಲಿ ವಿಶ್ವಾಸ ಇಡ್ತೇವೆ. ಆದರೆ ಅವುಗಳ್ಯಾವುದು ಕೂಡ ಪರ್ಮನೆಂಟ್ ಅಲ್ಲ, ಅವುಗಳ್ಯಾವುದು ಕೂಡ ಶಾಶ್ವತವಲ್ಲ. ಈ ಲೋಕದಲ್ಲಿ ಶಾಶ್ವತವಾದದ್ದು ದೇವರ ವಾಕ್ಯವಾಗಿದೆ. ಆ ವಾಕ್ಯಗಳನ್ನು ನಾವು ವಿಶ್ವಾಸಿಸಬೇಕು, ಆ ವಾಕ್ಯಗಳನ್ನು ನಮ್ಮದಾಗಿಸ್ಕೊಳ್ಬೇಕು. ಆಗ ನಿಮ್ಮ ಜೀವಿತದಲ್ಲಿ ನೀವು ಈ ಲೋಕದಲ್ಲಿ ಒಂದು ರುಚಿಯಾಗಿ, ಒಂದು ಬೆಳಕಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಈ ವಾಕ್ಯಗಳನ್ನು ಆಲಿಸುತ್ತಿರುವ ನನ್ನ ಸಹೋದರ ಸಹೋದರಿ, ಈ ಒಂದು ದೇವರ ವಾಕ್ಯಗಳನ್ನು ನಮ್ಮ ದಿನನಿತ್ಯದ ಜೀವನಕ್ಕೆ ನಾವು ಅಳವಡಿಸಿಕೊಂಡಾಗ, ನಮ್ಮ ದಿನನಿತ್ಯದ ಜೀವಿತದಲ್ಲಿ ಅಳವಡಿಸಿಕೊಂಡಾಗ ಆ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತೆಷ್ಟೋ ಕುಟುಂಬಗಳು, ಎಷ್ಟೋ ವ್ಯಕ್ತಿಗಳ ಜೀವನಗಳು ಬದಲಾಗಿರೋದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಇಲ್ಲಿ ನಾವು ಒಂದು ಸುಂದರವಾದಂತಹ ಘಟನೆಯನ್ನು ನಾವು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿ, ಮಾರ್ಕನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ. ಅಧ್ಯಾಯ, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ ಹಾಲೆಲೂಯಾ. ನೋಡಿ, 11ನೇ ಅಧ್ಯಾಯದಲ್ಲಿ ಮಾರ್ಕನ ಶುಭ ಸಂದೇಶದಲ್ಲಿ 20ನೇ ವಾಕ್ಯದ ಮೇಲ್ಪಟ್ಟು ನೀವು ಓದಿ ನೋಡಿ. ನೀವು ಆಮೇಲೆ ನಿಮ್ಮ ಸಮಯ ಸಿಕ್ಕುವಾಗ ಈ ವಾಕ್ಯಗಳನ್ನು ಓದಿ ನೋಡಿ. ಯೇಸು ಸ್ವಾಮಿ ಆ ಬೆಳಗ್ಗೆ ಅವರೆಲ್ಲರೂ ಅದೇ ಮಾರ್ಗವಾಗಿ ಹಿಂದಿರುಗುವಾಗ, ಅಂದರೆ ಅವರೆಲ್ಲರೂ ಪ್ರಯಾಣ ಮಾಡಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿ, ಅಲ್ಲಿ ಒಂದು ಸುಂದರವಾದಂತಹ ಮರ ಇದೆ, ಅಂಜೂರದ ಮರ ಇದೆ. ಪ್ರಿಯರೇ, ಅಲ್ಲಿ ಅಂಜೂರದ ಮರ ಇದೆ. ಆ ಅಂಜೂರ ಮರ ಒಂದು ಹಣ್ಣಿಲ್ಲ. ಯೇಸು ಸ್ವಾಮಿಗೆ ಹಸಿವಾಯಿತು ಅಂತೇಳಿ ಅಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಆ ಪ್ರಯಾಣ ಮಾಡುವಾಗ, ಆ ದಾರಿಯ ಹಾದು ಹೋಗುವಾಗ ಆ ಭಾಗದಲ್ಲಿ ಅವರಿಗೆ ಹಸಿವಾಗ್ತದೆ. ಹಸಿವಾದಾಗ ಆ ಸುಂದರವಾದ ಎಲೆ ತುಂಬಿದ ಆ ಮರದ ಬಳಿಗೆ ಹೋಗಿ ಅಲ್ಲಿ ಆ ಹಣ್ಣೇನಾದರೂ ಸಿಗುತ್ತೇನೋ ಎಂಬುದಾಗಿ ಅಲ್ಲಿ ನೋಡ್ತಾರೆ. ಅಲ್ಲಿ ಹಣ್ಣು ಇರೋದಿಲ್ಲ, ಬರೀ ಎಲೆಗಳಿರ್ತದೆ. ಆಗ ಯೇಸು ಸ್ವಾಮಿ ಆ ಮರಕ್ಕೆ ಶಾಪವನ್ನು ಹಾಕ್ತಾರೆ. ಪ್ರಿಯ ಸಹೋದರ ಸಹೋದರಿ, ಇದು ನಮಗೆ ಬರೆದಿಟ್ಟಂಥ ಒಂದು ವಿಷಯವಾಗಿದೆ, ನಮ್ಮ ಅರಿವಿಗೆ ಬರೆದಿಟ್ಟಂಥ ಒಂದು ವಿಷಯವಾಗಿದೆ. ಯಾಕೆಂದರೆ ಅಲ್ಲಿ ತುಂಬ ಸುಂದರವಾಗಿ ಬರೆದಿಟ್ಟಿದ್ದಾರೆ. ಏನು ಗೊತ್ತಾ, ಆ ಒಂದು ಮರ ಹಣ್ಣು ಬಿಡುವ ಕಾಲ ಅದಾಗಿರಲಿಲ್ಲ, ಆದ್ದರಿಂದ ಆ ಮರ ಹಣ್ಣು ಬಿಡಲಿಲ್ಲ. ಹಾಗಾದರೆ ಯೇಸು ಸ್ವಾಮಿಗೆ ಅದು ಹಣ್ಣು ಬಿಡುವ ಕಾಲವಲ್ಲ ಅಂತೇಳಿ ಗೊತ್ತಿಲ್ವಾ? ಗೊತ್ತಿತ್ತು ಅವರಿಗೆ. ಆದರೆ ಆ ಮರದಿಂದ ತನ್ನನ್ನು ಹಿಂಬಾಲಿಸಿ ಬರುತ್ತಿದ್ದ ಶಿಷ್ಯರನ್ನು ಬಲಪಡಿಸಬೇಕಾಗಿತ್ತು. ಮಾತ್ರವಲ್ಲ, ಆ ಒಂದು ಮಾತಿನಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದನ್ನು ಅವರಿಗೆ ಅರಿವಿಗೆ ತರಬೇಕಾಗಿತ್ತು. ಆದ್ದರಿಂದ ಅಲ್ಲಿ ಹಣ್ಣು ಬಿಡದ ಕಾಲವಾಗಿಲ್ಲವಾದರೂ ಕೂಡ ಆ ಮರದ ಬಳಿಗೆ ಹೋಗಿ ಅಲ್ಲಿ ನೋಡ್ತಾರೆ, ಆ ಮರದಲ್ಲಿ ಒಂದು ಕೂಡ ಹಣ್ಣಿಲ್ಲ. ಆಗ ಅವರು, ಇನ್ನೆಂದಿಗೂ ನೀನು ಫಲ ಬಿಡಬಾರದು, ಈ ಮರದಲ್ಲಿ ಹಣ್ಣು ಯಾವತ್ತೂ ಕೂಡ ಯಾರು ಕೂಡ ಸವಿಯದಂತೆ ಆಗಲಿ ಅಂತೇಳಿ ಒಂದು ಶಾಪವನ್ನು ಹಾಕ್ತಾರೆ, ಒಂದು ಮಾತನ್ನು ಹೇಳ್ತಾರೆ. ಪ್ರಿಯ ಸಹೋದರ ಸಹೋದರಿ, ಇನ್ಯಾವತ್ತೂ ಕೂಡ ಈ ಮರದಲ್ಲಿ ಹಣ್ಣು ಸಿಗೋದಿಲ್ಲ, ಯಾರು ತಿನ್ಲಿಕ್ಕಾಗೋದಿಲ್ಲ ಅಂತೇಳಿ ಅಲ್ಲಿಂದ ಮುಂದೆ ಪ್ರಯಾಣ ಹೋಗ್ತಾರೆ. ಮರು ದಿವಸ ಅವರೆಲ್ಲರೂ ಕೂಡ ವಾಪಸ್ ಅದೇ ಮಾರ್ಗವಾಗಿ ಬರುತ್ತಿದ್ದಾರೆ. ನೀವು 11ನೇ ಅಧ್ಯಾಯದಲ್ಲಿ ನೀವು ಪೂರ್ತಿಯಾಗಿ ನೀವು 12ನೇ ವಾಕ್ಯದಿಂದ ಓದ್ಕೊಳ್ಳಿ ನೀವು ಮನೆಯಲ್ಲಿ. ಪ್ರಿಯರೇ, ವಾಪಸ್ಸು ಅವರೆಲ್ಲರೂ ಬರುವಾಗ, ಪ್ರಿಯರೇ, ಆ ಮರವನ್ನು ದೃಷ್ಟಿಸಿ ನೋಡುತ್ತಾನೆ ಸಂತ ಪೇತ್ರರು. ಪೇತ್ರ ಅದನ್ನು ನೋಡುವಾಗ ಆತನಿಗೆ ಒಂದು ಶಾಕ್ ಆಗುತ್ತೆ, ಆತನಿಗೆ ಒಂದು ಗಾಬರಿ ಆಗುತ್ತೆ. ಏನು ಅಂತ ಹೇಳಿದ್ರೆ, ನಿನ್ನೆ ತಾನೇ ಈ ಕಡೆಯಿಂದ ಹೋಗುವಾಗ ಈ ಅಂಜೂರದ ಮರಕ್ಕೆ ಇನ್ನು ಮೇಲೆ ನೀನು ಫಲ ಬಿಡೋದಿಲ್ಲ ಅಂತೇಳಿ ಒಂದು ಮಾತನ್ನು ಹೇಳಿದ್ರಲ್ವಾ, ಈಗ ವಾಪಸ್ ನಾವು ಹೋಗ್ತಾ ಇದ್ದೇವೆ. ಹೋಗುವಂಥ ಈ ಸಂದರ್ಭದಲ್ಲಿ ಆ ಮರ
ಬುಡ ಸಮೇತವಾಗಿ ಬೇರು ಸಮೇತವಾಗಿ ಒಣಗಿ ಹೋಗಿದೆಯಲ್ವಾ ಅಂತೇಳಿ ಆತನು ಗಾಬರಿಗೊಂಡು ಯೇಸುವಿಗೆ ಹೇಳ್ತಾನೆ, ಪ್ರಭುವೇ, ನೀವು ನಿನ್ನೆ ಹೇಳಿದ್ರಿ ಈ ಮರಕ್ಕೆ, ಈಗ ಇದು ಬೇರು ಸಮೇತವಾಗಿ ಇದು ಬತ್ತಿ ಹೋಗಿದೆ, ಒಣಗಿ ಹೋಗಿದೆ ಎಂಬುದಾಗಿ ಆತನು ಹೇಳ್ತಾನೆ. ಪ್ರಿಯ ಸಹೋದರ ಸಹೋದರಿ, ಇದರ ಮುಖಾಂತರವಾಗಿ ಆ ಶಿಷ್ಯರಿಗೆ ಯೇಸು ಹೇಳ್ತಾರೆ, ನೀವು ಕೂಡ ತಂದೆ ದೇವರಲ್ಲಿ ವಿಶ್ವಾಸವಿಡಿ, ಅಂದರೆ ದೇವರ ವಾಕ್ಯದಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿ ವಿಶ್ವಾಸವಿಡಿ. ಅಂದರೆ ಅರ್ಥ ಏನು? ನನ್ನ ಮಾತುಗಳಲ್ಲಿ ನಿಮಗೆ ವಿಶ್ವಾಸವಿರಲಿ. ಆಗ ನೀವು ಕೂಡ ಈ ವಾಕ್ಯಗಳನ್ನು ಮಾತನಾಡುವಾಗ ಆ ವಾಕ್ಯಗಳು ನಿಮ್ಮಲ್ಲೂ ಕೂಡ ಕ್ರಿಯೆ ಮಾಡುತ್ತದೆ. ಇದೋ ಈ ವಾಕ್ಯಗಳನ್ನು ಆಲಿಸುತ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲೂ ಕೂಡ ನೀನು ಮಾತನಾಡಬೇಕು ದೇವರ ವಾಕ್ಯಗಳನ್ನು. ನೀನು ಮಾತನಾಡಬೇಕಾದ್ರೆ ಆ ದೇವರ ವಾಕ್ಯಗಳಲ್ಲಿರುವ ಶಕ್ತಿಯನ್ನು, ಆ ದೇವರ ವಾಕ್ಯದಲ್ಲಿರುವ ಪವಿತ್ರಾತ್ಮನ ಬಲವನ್ನು ಮೊದಲು ನೀನು ನಂಬಬೇಕು. ಆಗ ನೀನು ಕೂಡ ಈ ಬೈಬಲಲ್ಲಿ ಬರೆದಿರುವಂಥ, ಈ ಪವಿತ್ರ ಗ್ರಂಥದಲ್ಲಿ ಬರೆದಿರುವಂಥ ಒಂದೊಂದು ವಾಕ್ಯಗಳನ್ನು ನೀನು ನಿನ್ನ ಹೃದಯದಲ್ಲಿ ತುಂಬಿಕೊಂಡು ಅವುಗಳನ್ನು ಬಾಯಿಂದ ಅರಿಕೆ ಮಾಡುವಾಗ, ನಿನ್ನ ಹೃದಯದಿಂದ ಅವುಗಳನ್ನು ನೀನು ಪ್ರೀತಿ ತುಂಬಿದ ಹೃದಯದಿಂದ ಆ ಮಾತುಗಳನ್ನು, ವಾಕ್ಯಗಳನ್ನು ನೀನು ಹೇಳುವಾಗ ನಿನ್ನ ಜೀವಿತದಲ್ಲಿ ಆ ವಾಕ್ಯಗಳು ಕ್ರಿಯೆ ಮಾಡುತ್ತದೆ. ಇವತ್ತು ನಮ್ಮ ಕುಟುಂಬಗಳಲ್ಲಿ ಅನೇಕ ಪ್ರಾರ್ಥನೆಗಳಿದೆ. ಯಾರ್ಯಾರು ಹೇಳ್ಕೊಟ್ಟಿದ್ದು ಎಲ್ಲ ಇದೆ, ಪುಸ್ತಕದಲ್ಲಿ ಬರೆದಂಥದ್ದು, ಅನೇಕರು ಹೇಳಿಕೊಟ್ಟಂಥದ್ದೆಲ್ಲ ಇದೆ. ಆದರೆ ನಿಜವಾಗ್ಲೂ ನಿಮ್ಮ ಹೃದಯವನ್ನು ಒಮ್ಮೆ ಅವಲೋಕನ ಮಾಡಿ ನೋಡಿ. ಬೈಬಲಲ್ಲಿ ದೇವರ ವಾಕ್ಯಗಳನ್ನು ನೀವು ಅರ್ಥ ಮಾಡಿಕೊಂಡು ಆ ವಾಕ್ಯಗಳನ್ನು ನೀವು ಮಾತನಾಡ್ತಿದ್ದೀರಾ? ಯೋಚನೆ ಮಾಡಿ. ಆ ವಚನಗಳನ್ನು ನೀವು ಅರ್ಥ ಮಾಡಿಕೊಂಡು ನೀವು ಹೇಳ್ತಿದ್ದೀರಾ? ಯೋಚನೆ ಮಾಡಿ. ಆದ್ದರಿಂದ ಯೇಸು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ಸುಂದರವಾದಂಥ ವೇಳೆಯಲ್ಲಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನೀವು ಮೊಟ್ಟ ಮೊದಲನೇದಾಗಿ ದೇವರ ವಾಕ್ಯಕ್ಕೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡಿ, ನಿಮ್ಮ ಕುಟುಂಬದಲ್ಲಿ ಸ್ಥಳ ಕೊಡಿ. ಆಗ ನಿಮ್ಮ ಜೀವಿತಗಳು ಕತ್ತಲೆಯಾಗಿದ್ದರೂ ಕೂಡ ಬೆಳಕಾಗಿ ಮಾರ್ಪಡ್ತದೆ. ದೇವರ ವಾಕ್ಯಗಳಿಗೆ ನೀವು ನಿಮ್ಮ ಹೃದಯಗಳನ್ನು ಬಿಟ್ಟುಕೊಟ್ಟಾಗ ನೀವು ಜೀವವನ್ನು ಕಂಡುಕೊಳ್ತೀರಿ, ಸಾವಿನಿಂದ ಜೀವಕ್ಕೆ ನೀವು ಪ್ರಯಾಣಿಸುವವರಾಗ್ತೀರಿ. ಆದ್ದರಿಂದ ಈ ಸುಂದರವಾದಂಥ ವೇಳೆಯಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ಳಲು ತವಕ ಪಡುತ್ತಾ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ, ಯಾರೆಲ್ಲ ಈ ಸಮಯದಲ್ಲಿ ಈ ವಾಕ್ಯಗಳನ್ನು ಆಲಿಸುತ್ತಿದ್ದಾರೋ ಅವರೆಲ್ಲರ ಹೃದಯದಲ್ಲಿ ಈ ವಾಕ್ಯಗಳು ಇದೋ ಅಪ್ಪ ಸ್ಥಿರವಾಗಿ ಅವರು ಸ್ವೀಕಾರ ಮಾಡಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ನಿನ್ನ ವಾಕ್ಯಕ್ಕಾಗಿ ತವಕ ಪಡುತ್ತಾ ಜೀವವನ್ನು ಕಂಡುಕೊಂಡು ನಿನ್ನ ಜೊತೆಯಲ್ಲಿ ನಿನ್ನ ಪ್ರೀತಿಯಲ್ಲಿ ಒಂದಾಗಿ ಜೀವಿಸುವಂತಾಗಲಿ. ಇದೋ ಈ ಒಂದೊಂದು ವಾಕ್ಯಗಳು ಅವರು ಧ್ಯಾನಿಸುವಾಗ ಆ ವಾಕ್ಯಗಳಲ್ಲಿರುವ ಶಕ್ತಿಯನ್ನು ಅವರು ಅನುಭವಿಸುವಂತಾಗಲಿ ಎಂದು ಯೇಸುವೆ ನಿಮ್ಮ ಅತಿ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿಕೊಂಡಿದ್ದೇನೆ, ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್.